ಬಂಟ್ವಾಳದ ಬಿಸಿ ರೋಡಿನ ಬಸ್ ನಿಲ್ದಾಣದಲ್ಲಿ ದುಷ್ಕರ್ಮಿ ಚೇತನ್ನಿಂದ ಹತ್ಯೆಗೊಳಗಾದ ಲಾವಣ್ಯ ಅಂತ್ಯ ಸಂಸ್ಕಾರ ನಿನ್ನೆ ನಡೆದಿದ್ದು, ಜನಸಾಗರವೇ ಲಾವಣ್ಯ ಮನೆಗೆ ಆಗಮಿಸಿತ್ತು. ಸಾವಿರಾರು ಮಂದಿ ಭಾವುಕರ ನಡುವೆ ಲಾವಣ್ಯ ಅಂತ್ಯ ಸಂಸ್ಕಾರ ಕಣ್ಣೀರ ಕೋಡಿ ನಡುವೆ ನಡೆಯಿತು. ಜಾತಿ ಮತ ಭೇದ ರಾಜಕೀಯವೆನ್ನದೆ ಎಲ್ಲಾ ಸಮುದಾಯದವರು ಬಂದು ಮನೆ ಮಂದಿಗೆ ಸಾಂತ್ವನ ಹೇಳಿದರು. ಇನ್ನು ಇಲ್ಲಿಗೆ ಆಗಮಿಸಿದ ಹಲವು ಮಂದಿ ಪ್ರಮುಖರು ನೀಡಿದ ಪ್ರತಿಕ್ರಿಯೆಗಳು ಇಲ್ಲಿವೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಸುಮಾರು 5 ಪ್ರಕರಣಗಳು ಈ ರೀತಿಯ ಪ್ರಕರಣ ಆಗಿದೆ. ನಿನ್ನೆದ್ದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಮಾಯಕ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದಾಗಿದೆ. ಇದು ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಆಗೋದು ಸರಿಯಲ್ಲ. ಕೆಲವರ ಅಭಿಪ್ರಾಯ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ವರ್ಗ, ಈ ವರ್ಗ ಇಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ಅದು 100ಕ್ಕೆ 100% ಮನುಷ್ಯ ಒಪ್ಪುವಂಥ ಸಂಗತಿ ಅಲ್ಲ. ಆ ಕುಟುಂಬದ ಈಗ ನಾವು ನೋಡಿದ್ದೇನೆ, ನಾನು ಬೆಳಿಗ್ಗೆಯಿಂದ ಪೋಸ್ಟ್ ಮಾರ್ಟಮ್ ಆಗುವ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೇನೆ. ನನಗೆ ನೋಡುವಾಗ ಒಂದು ರೀತಿ ಬೇಸರ ಆಗ್ತದೆ. ಯಾಕಂದರೆ ಈ ರೀತಿಯ ಒಂದು ಬಡ ವರ್ಗದ, ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ, ಕೆಲಸಕ್ಕೆ ಹೋದ ಹುಡುಗಿ ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗುಂಟಂತ ಎಲ್ಲರೂ, ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಇಡೀ ಒಂದು ಸಮಾಜಕ್ಕೆ ಇಂಥ ಒಂದು ಪವಿತ್ರ ಹೆಣ್ಣು ಮಗಳು ಪಾಪ ಕಲಿತು ಜಾಬಿಗೆ ಸೇರಿ 3 ತಿಂಗಳಾಯ್ತಷ್ಟೇ. 20 ವರ್ಷದ ಈ ಹೆಣ್ಣು ಮಗುವನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ಆ ವ್ಯಕ್ತಿ, ಅವನು ಮನುಷ್ಯ ಜನ್ಮವೋ ರಾಕ್ಷಸ ಜನ್ಮವೋ ಅಂತೇಳಿ ಅದು ಸಂಶಯ ಆಗ್ತದೆ. ಅಂಥ ಆ ನೀಚ ಆ ವ್ಯಕ್ತಿಯ ಬಗ್ಗೆ ನಮಗೆ ತುಂಬ ಒಂದು ನೋವುಂಟು ಮಾಡಿದೆ. ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕು. ನಾನು ಹೇಳುವುದಿಷ್ಟೇ, ಇಂಥ ಕೊಲೆಗಡುಕನಿಗೆ ಸಮಾಜದಲ್ಲಿ ಇವತ್ತು ಅವನ ಬಗ್ಗೆ ಯಾರು ಕೂಡ ನ್ಯಾಯಾಧೀಶರು ಅವನ ಬಗ್ಗೆ ವಾದ ಮಾಡಬಾರ್ದು. ಆಗ ಇದು ಒಂದು ಮಾದರಿ ಕೇಸಾಗ್ತದೆ. ಒಂದು ಇಷ್ಟೊಂದು ಸಣ್ಣ ಪ್ರಾಯದ ಹುಡುಗಿಯನ್ನ ಹತ್ಯೆ ಮಾಡುವಂಥದ್ದು ಬಹಳ ದುರದೃಷ್ಟ ಮತ್ತು ಅಮಾನುಷ ಕೃತ್ಯ. ಅದನ್ನು ನಾಗರಿಕ ಸಮಾಜ ಖಂಡಿಸಲೇಬೇಕು. ಇಂತಹ ಕೊಲೆಗಳು ಮತ್ತು ಕೆಲವು ಅನಾಚಾರಗಳು ನಿಂತಿದ್ದಂತಹ ಸಂದರ್ಭ. ಇವತ್ತಿದು ಆದದ್ದು ಅವರ ಕೌಟುಂಬಿಕ ಮತ್ತೇನೋ ವೈಯಕ್ತಿಕ ಕಾರಣಗಳು. ಆದರೂ ಇಂತಹ ಕೃತ್ಯ ಸಮಾಜದಲ್ಲಿ ನಡೀಬಾರ್ದು. ಅವರ ಕುಟುಂಬಕ್ಕೆ ನಷ್ಟ ಆಗಿದೆ. ಒಬ್ಬ ಹೆಣ್ಣು ಮಗಳು ಕೆಲಸದಲ್ಲಿದ್ದರು. ಅವರ ಸಂಸಾರಕ್ಕೆ ಅಥವಾ ಮುಂದಿನ ಜೀವನಕ್ಕೆ ಒಂದು ದಾರಿ ಆಗುವಂಥ ವ್ಯವಸ್ಥೆ ಇತ್ತು. ಆದರೆ ಅಕಾಲಿಕವಾಗಿ ಮರಣ ಹೊಪ್ಪಿದಂಥ ಹುಡುಗಿ ಅವರ ಕುಟುಂಬಕ್ಕೆ ದೊಡ್ಡ ನಷ್ಟ ಆಗಿದೆ. ಆ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂತಾಪ ಸೂಚನೆ ಮಾತ್ರ ಒಂದು ಸಂತಾಪ ಹೇಳ್ಬೋದು, ಮನೆಯವರಿಗೆ ಸ್ವಲ್ಪ ಧೈರ್ಯ ತುಂಬುವುದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ನಷ್ಟ ಅವರಿಗೆ ದೊಡ್ಡ ತುಂಬಲಾರದಂಥ ನಷ್ಟ. ಈ ಒಂದು ಹತ್ಯೆಯ ಕಾರಣಗಳನ್ನು ಪೊಲೀಸ್ನವರು ಮುಂದಕ್ಕೆ ವಿಚಾರಗಳನ್ನು ತಿಳ್ಕೊಂಡು ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯ ಕೃತ್ಯ ಮತ್ತು ಅವರ ಚರ್ಯೆಯ ಪರಿಚಯ ಇರುವುದರಿಂದಾಗಿ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ಆದ್ದರಿಂದಾಗಿ ಅತಿ ಶೀಘ್ರದಲ್ಲಿ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ. ಕಕ್ಕೆ ಪದವಿ ಪರಿಸರದಲ್ಲಿ ಎಲ್ಲರಿಗೂ ಒಂದು ದುಃಖದ ಸಂಗತಿ. ಈ ಒಂದು ಕೃತ್ಯ ಮಾಡಿದಂಥ ಯಾರಿದ್ದಾರೆ ಅವರಿಗೆ ಸೂಕ್ತವಾದ ಕ್ರಮವನ್ನು
ಸರ್ಕಾರ ಕೈಗೊಳ್ತದೆ. ಹಿಂದೂ ಹೆಣ್ಮಗಳನ್ನು ಹಾಡು ಹಗಲೇ ರಸ್ತೆ ಬದಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ಇದು ನಮ್ಮ ಕರಾವಳಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ. ಯಾಕೆಂದರೆ ನಾವು ವಿಶೇಷವಾಗಿ ಇಡೀ ಪ್ರಪಂಚವನ್ನು ನೋಡಿದರೆ ಹೆಣ್ಮಕ್ಕಳಿಗೆ, ತಾಯಂದಿರಿಗೆ ವಿಶೇಷವಾದಂತಹ ಒಂದು ಗೌರವ ಕೊಡುವಂಥ ದೇಶ ಅದು ನಮ್ಮ ಭಾರತ. ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಸಂಸ್ಕೃತಿ, ಕರಾವಳಿಯ ಸಂಪ್ರದಾಯ, ಕರಾವಳಿಯ ಪರಂಪರೆಗಳು, ಇಲ್ಲಿಯ ಕೌಟುಂಬಿಕ ಸಂಸ್ಕಾರಗಳು ಇದು ಭಾಳ ವಿಶೇಷವಾದಂಥ ಅಂಥ ಒಂದು ಮಣ್ಣಿನಲ್ಲಿ, ಭೂಮಿಯಲ್ಲಿ ಒಬ್ಬಳು ಹೆಣ್ಮಗಳ ಈ ರೀತಿಯ ಹತ್ಯೆ, ಇದನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಊರಲ್ಲಿ ಘಟನೆ ಆಗಿದೆ. ಇವತ್ತು ಆ ದಾರುಣ್ಯ ಘಟನೆಗೆ ಇವತ್ತು ಲಾವಣ್ಯ ಬಲಿಯಾಗಿದ್ದಾಳೆ. ಈ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ಈ ರೀತಿ ನಾವು ಇದನ್ನು ಭಾಳ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಯಾರು ಇವತ್ತು ಅದರ ಹತ್ಯೆ ಆರೋಪಿ ಯಾರಿದ್ದಾನೆ ಚೇತನ್, ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಅವನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಗಲ್ಲು ಶಿಕ್ಷೆಯಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲಿ ಪೊಲೀಸ್ ಇಲಾಖೆ ಭಾಳ ಮುತುವರ್ಜಿ ವಹಿಸಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತೀನಿ. ಈ ಒಂದು ಘಟನೆ ಏನಿದೆ ಇದು ಮಾನವ ಸಮುದಾಯಕ್ಕೆ, ಮಾನವ ಕುಲಕ್ಕೆ ಒಂದು ಕಳಂಕ. ಒಂದು ಹೆಣ್ಣು ಮಗಳಿಗೆ ಹಗಲಿನ ಹೊತ್ತಿನಲ್ಲಿ ಬಂದು ಕಡಿಯುವುದು ಅಂತ ಹೇಳಿದರೆ ಮಾನವೀಯತೆಯ ಒಂದು ದೊಡ್ಡ ದುರಂತ ಅಂತ ನನ್ನ ಅಭಿಪ್ರಾಯ. ಸರ್ಕಾರ ಯಾರು ಅಪರಾಧಿ ಇದ್ದಾನೆ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು.